ತಂದೆಯ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿ ಮನೆಯ ಮುಂದಿದ್ದ 3 ವರ್ಷದ ಬಾಲಕನನ್ನ ಸಿನಿಮಾ ಸ್ಟೈಲ್ನಲ್ಲಿ ಅಪಹರಿಸಿದಂತಹ ಘಟನೆ ನಡೆದಿದೆ. ಬಾಲಕ ಯೋಗೇಶ್ ಎಂಬುವರ ತಂದೆ ವೇಣು ಅವರ ಕಣ್ಣಿಗೆ ಕಾರದ ಪುಡಿ ಎರಚಿ ಕರ್ನಾಟಕ ನೋಂದಣಿ ಸಂಖ್ಯೆಯ ಕಾರಿನಲ್ಲಿ ಅಪಹರಿಸಿದಂತಹ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಘಟನೆಯಿಂದ ತಮಿಳುನಾಡಿನ ವೆಲ್ಲೂರಿನಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು, ಪೋಷಕರು ಮಕ್ಕಳನ್ನ ಮನೆಯ ಹೊಸಿಲು ದಾಟಲು ಬಿಡದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಬಾಲಕ ಯೋಗೇಶ್ ತಂದೆ ವೇಣು ಅವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದು, ಕೆಲಸದಿಂದ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ರು. ಅವರೊಂದಿಗೆ ಯೋಗೇಶ್ ಸಹ ಬಂದಿದ್ದ. ವೇಣು ದ್ವಿಚಕ್ರ ವಾಹನವನ್ನ ನಿಲ್ಲಿಸಿ ಮನೆಯ ಒಳಗೆ ಹೋಗ್ತಾ ಇರುವಾಗ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿಯೊಬ್ಬ ಬಿಳಿ ಕಾರಿನಿಂದ ಇಳಿದು ನೇರವಾಗಿ ಮನೆಗೆ ಬಂದ. ಆನಂತರ ವೇಣುರ ಕಣ್ಣಿಗೆ ಕಾರದ ಪುಡಿ ಎರಚಿ ಬಾಲಕನನ್ನ ಅಪಹರಿಸಿ ಕ್ಷಣಾರ್ಧದಲ್ಲೇ ಪರಾರಿಯಾಗಿದ್ದಾನೆ. ಕಣ್ಣಿಗೆ ಕಾರದ ಪುಡಿ ಎರಚಿದ ಮಧ್ಯೆಯೂ ಕೂಡ ಬಾಲಕ ತಂದೆ ವೇಣು ದುಷ್ಕರ್ಮಿಗಳ ಕಾರನ್ನ ಹಿಂಬಾಲಿಸಿದ್ದಾರೆ. ಆದರೆ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಬಾಲಕನ ತಂದೆ ವೇಣು ಮಾತನಾಡಿದ್ದು, ನಾನು ಮಗ ಮನೆ ಮುಂದೆಯೇ ನಿಂತಿದ್ವು. ಆಗ ಹೆಲ್ಮೆಟ್ ಧರಿಸಿದ್ದ ವ್ಯಕ್ತಿ ಬಂದು ನನ್ನ ಕಣ್ಣಿಗೆ ಕಾರದ ಪುಡಿ ಎರಚಿ ನನ್ನ ಮಗನನ್ನ ಅಪಹರಿಸಿದ್ದಾನೆ. ನಾನು ಅವನನ್ನ ಎಳೆದಾಡಿದೆ, ಆದ್ರೂ ತಪ್ಪಿಸಿಕೊಂಡು ಹೋದ ಎಂದು ವೇಣು ಕಣ್ಣೀರು ಹಾಕಿದ್ದಾರೆ. ಬಾಲಕ ಅಪಹರಣದ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಹರಣವಾದ ಸ್ಥಳದಲ್ಲಿ ಕಾರದ ಪುಡಿ ಪ್ಯಾಕೆಟ್ ಪತ್ತೆಯಾಗಿದೆ. ಬಾಲಕನ ತಂದೆಯ ಟಿ ಶರ್ಟ್ ಮೇಲೂ ಕಾರದ ಪುಡಿ ಗುರುತುಗಳು ಕಂಡು ಬಂದಿವೆ. ಬಾಲಕನ ಅಪಹರಿಸಿದ್ದು ಯಾಕೆ ಎಂಬ ಕಾರಣವನ್ನ ಇನ್ನೂ ತಿಳಿದು ಬಂದಿಲ್ಲ. ಯಾವುದೇ ಸುಲಿಗೆ, ಬೇಡಿಕೆ ಅಥವಾ ವೈಯಕ್ತಿಕ ದ್ವೇಷದ ಬಗ್ಗೆ ಮಾಹಿತಿ ಇಲ್ಲ ಎಂದು ಪೊಲೀಸರು ಹೇಳಿದ್ದಾರೆ. ಇನ್ನು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ತನಿಖೆ ಮುಂದುವರಿಸಲಾಗಿದೆ. ಶೀಘ್ರವೇ ಆರೋಪಿಗಳನ್ನ ಪತ್ತೆ ಹಚ್ಚಲಾಗುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ.